ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್, ಬೆಂಗಳೂರು. ಶ್ರೀ ಹರಿ ಗುರುಭ್ಯೋ ನಮಃ. ಸುವರ್ಣ ಚಾತುರ್ಮಾಸ 2016 ಮಂಗಳೂರು ಪರಮಪೂಜ್ಯ ಗುರುವರ್ಯ ಶ್ರೀಮತಿ विद्याधिराज तीर्थ स्वाम्यालय सुवर्ण चातुर्मासाचे हायलाइट्स कार्यक्रम पळयता आसले पुराय स्पंदना टीव्ही वीक्षकांक भजक वृंदांक हांव कुंबळे नरसिंह प्रभू कार्यदर्शी सुवर्ण चातुर्मास तुमकां स्वागत करता. आयचे हायलाइट्स कार्यक्रम सोमार ऑगस्ट 8 सोमार हायलाइट्स कार्यक्रमाक तुमकां हांव स्वागत करता. आज आम्ही हांगा स्वाम्याल देवाल पूजा, मठा देवा पूजा, ताजे नंतर विद्वान गोपाल आचार्यालय दासन ಹಾಗೂ विशयाच्या कार्यक्रमाचे एक हायलाइट्स पळोवया. हो कार्यक्रम आज 6 दिवसांकून चंदायरी मठान जाता आसा. द्वारकाना सभा भवनांतू दासन ಹಾಗೂ विशेषण कार्यक्रम चलता आसा. ह्या प्रवचनाचे आमी केलो हायलाइट्स पळोवया. तशेंच मागीर भजन कार्यक्रम पळोवया. ಅಲ್ಲಲ್ಲಲ್ಲಿ ಭಗವಂತ ಇಂಜೆಕ್ಷನ್ ಕೊಡ್ತಿರ್ತಾನೆ, ನನ್ನನ್ನು ಮರಿಬೇಡ ಅಂತ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ರು, ದೇವರನ್ನ ಮರೆತು ಜೀವನ ಮಾಡಲಿಕ್ಕೆ ಹೋಗಬೇಡ, ಜೀವನ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳ್ತಾರೆ, ನಿರ್ಣಯ ಅಂತ ಹೇಳ್ತಾರೆ. ಮನೆಯಿಂದ ಹೊರಟಿ ಶ್ಲೋಕ ಹೇಳ್ಕೊ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ಆಸ್ಥಾಂ ಸಶರೌ ರಾಮ ಲಕ್ಷ್ಮಣ. ನಾವು ಮನೆಯಿಂದ ಹೊರಟಾಗ ಏನು ಎಸ್ಕಾರ್ಟ್ಸ್ ಇದ್ರು ಕೂಡ ಎಸ್ಕಾರ್ಟ್ಸ್ ಕಾರ್ಯ ಹೊಡೆದು ಹೋದಂತಹದ್ದು ಇದೆ. ಎಷ್ಟು ದುರಂತಗಳು ನೋಡಿ. ಎಷ್ಟೋ ಅಧಿಕಾರಿಗಳಿಗೆ ಅವರ ಭದ್ರತಾ ಪಡೆಯವರೇ ಹೊಡೆದು ಮುಗಿಸಿದ್ದು ಇದೆ. ಆದರೆ ನಮ್ಮ ದೇವರು ಭದ್ರತಾ ಪಡೆಯಾಗಿ ನಿಂತ ಅಂದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ, ಅಷ್ಟು ಭದ್ರತೆಯನ್ನು ಭಗವಂತ ಕೊಡ್ತಾನೆ. ಅದನ್ನೇ ನಮ್ಮ ಹಿರಿಯರು ಅನುಭವಿಸಿದರು. ಎಡಬಲಗಳಲ್ಲಿ ರಾಮ ಲಕ್ಷ್ಮಣರು, ಮುಂಭಾಗದಲ್ಲಿ ನರಸಿಂಹ, ಹಿಂಭಾಗದಲ್ಲಿ ಕೃಷ್ಣ. ಇವರ ಸ್ಮರಣೆ ಮಾಡಿಕೊಂಡು ಹೋದರೆ ಸಾಕು, ಜೀವನದಲ್ಲಿ ಯಾವ ಅಪಮೃತ್ಯುಗಳು ಬರುವುದಿಲ್ಲ, ಎಲ್ಲ ಕಡೆಯಲ್ಲೂ ವಿಜಯವನ್ನು ಅನುಭವಿಸ್ತಾರೆ. ಅದನ್ನು ದಾಸರು ಅನುಭವಿಸ್ತಾರೆ. ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗಬೇಡ, ಇದು ಇವತ್ತು ನಾಳೆಯದಲ್ಲ, ಏಸೇಸು ಜನ್ಮದಲ್ಲಿ ಏನೇನು ಜನ್ಮಗಳು ಬರಲಿ, 7 ಜನ್ಮಗಳು ಬರಲಿ, ಯಾವ ಜನ್ಮಗಳೇ ಬರಲಿ, ಆ ಎಲ್ಲ ಜನ್ಮಗಳಲ್ಲಿಯೂ ಕೂಡ ನಾನು ನಿನ್ನ ದಾಸನಾಗೇ ಇರ್ತೀನಿ. ಅಲ್ಲ, ಏನೋ ಮನುಷ್ಯ ಜನ್ಮ ಬಂತು ನಾವು ದಾಸರಾಗಿರ್ತೀವಿ,
ನಾಯಿ, ಬೆಕ್ಕು, ಪ್ರಾಣಿ, ಪಶುಪಕ್ಷಿಗಳು ನಮಗೆ ಗೊತ್ತಿಲ್ಲ. ನಾನು ನೋಡಿದ್ದೇನೆ, ಜೊತೆಗೆ ಕೇಳಿದ್ದೇನೆ, ಅನುಭವಿಸಿದವರು ಹೇಳಿದಂಥದ್ದು. ಅನೇಕ ಪ್ರಾಣಿಗಳು ಕೂಡ ಭಗವಂತನಿಗೆ ನೈವೇದ್ಯವಾದ ಪ್ರಸಾದವನ್ನು ಹಂಬಲಿಸ್ತವೆ. ಅನೇಕ ಪ್ರಾಣಿಗಳು ಏಕಾದಶಿಯಂತಹ ಸಂದರ್ಭದಲ್ಲಿ ಆಹಾರವನ್ನು ವರ್ಜ್ಯ ಮಾಡ್ತವೆ. ಇವತ್ತು ದಾಖಲೆಯಾಗಿ ಕೊಟ್ಟಿದ್ದಾರೆ. ಯಾವ್ಯಾವ ಪ್ರಾಣಿಗಳು ಸಾತ್ವಿಕ ಚೇತನರಿರ್ತಾರೆ ಅವರು ಸಾತ್ವಿಕರಾಗೇ ಇರ್ತಾರೆ. ಕಾರಣ ಏನಂದರೆ ಅಂಥವರಿಗೆ ಭಗವಂತ ಸತ್ಸಂಗತಿಗಳನ್ನು ಕೊಡ್ತಾರೆ, ಸಜ್ಜನರ ಮನೆಗಳನ್ನು ಕೊಡ್ತಾರೆ. ಇವತ್ತು ಎಷ್ಟೋ ಮಠ ಮಂದಿರಗಳಲ್ಲಿ ಪ್ರಾಣಿಗಳು ಇವೆ ನೋಡಿ. ಮಠ ಮಂದಿರಗಳ ನೈವೇದ್ಯವನ್ನು ತಿಳ್ಕೊಂಡಿರ್ತಾವೆ ಪ್ರಾಣಿಗಳು. ನಾವು ಯೋಚನೆ ಮಾಡಬೇಕು, ಇಡೀ ಜೀವರಾಶಿಗಳಲ್ಲಿ ದೇವರು ಈ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ದಾಸರು ಹೇಳ್ತಾರೆ, ಇವತ್ತು ಅಂತ ನಾನು ಕೇಳ್ತಾ ಇಲ್ಲ, ಏನೇನು ಜನ್ಮಗಳು ಅಂತಿದೆಯೋ ಆ ಎಲ್ಲ ಜನ್ಮಗಳಲ್ಲೂ ನಾನು ನಿನ್ನ ದಾಸನಾಗಿ ಇರಬೇಕು ಅಂತ ಹೇಳ್ತಾರೆ. ಯಾವ ಪ್ರಸಂಗದಲ್ಲೂ ಕೂಡ ನಿನ್ನ ಹೊರತು ನಾನು ಬೇರೆಯಾಗಿರಬಾರದು. ವ್ಯಾಸರು ಇದನ್ನೆಲ್ಲ ಪುರಾಣಗಳಲ್ಲಿ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ವೇದವ್ಯಾಸ ದೇವರ ಮಾತನ್ನು ನಾವು ಅನುಭವಿಸಬೇಕು. ವೇದವ್ಯಾಸ ದೇವರು ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ವೇದವ್ಯಾಸರು ಹೇಳದ ಜಗತ್ತಿನಲ್ಲಿ ಇರೋದು ಯಾವುದೂ ಇಲ್ಲ. ಏನಿದೆಯೋ ಅದು ಅವ್ರು ಹೇಳಿದ್ದರು. ಅಂತಹ ವೇದವ್ಯಾಸ ದೇವರು ಹೇಳ್ತಾರೆ, ಒಂದು ಮನೆಯಲ್ಲಿ ಹಲ್ಲಿ ಕೂತಿತ್ತಂತೆ. ಆ ಹಲ್ಲಿ ಆ ಮನೆಯಲ್ಲೇ ಇತ್ತಂತೆ ಸುಮಾರು ದಿನಗಳ ಕಾಲ. ಯಾರೋ ಒಬ್ಬ ಜ್ಞಾನಿಗಳು ಆ ಮನೆಗೆ ಬಂದರು. ಆ ಮನೆ ಯಜಮಾನ ಪ್ರಾರ್ಥನೆ ಮಾಡಿದಾನ, ಸ್ವಾಮಿ ತಾವು ಬಂದಿದ್ದೀರಿ, ನಮ್ಮ ಮನೆಗೆ ತಮ್ಮಂತಹ ಜ್ಞಾನಿಗಳ ಪಾದದ ಧೂಳಿಯೇ ಆಗಿಲ್ಲ, ತಾವು ಬಂದಿದ್ದೀರಿ, ಒಂದು ಅನುಗ್ರಹ ಮಾಡಬಹುದಾ ಅಂತ ಕೇಳ್ತಾರೆ. ಏನು ಅಂತ ಕೇಳ್ತಾರೆ. ಇವತ್ತು ನಿಮ್ಮ ಮೂಲಕವಾಗಿ ಭಗವತ್ ಚರಿತ್ರೆ ಕೇಳಬೇಕು ಅಂತ ಆಸೆ, ತಾವು ಇವತ್ತು ಇಲ್ಲೇ ಇದ್ದು ದೇವರ ಚರಿತ್ರೆಯನ್ನು ಉಪದೇಶ ಮಾಡಬಹುದಾ ಅಂತ. ಆಯಿತು ಅಂತಂದ್ರೆ ಅವರು ಪ್ರವಚನಕ್ಕೆ ವೇದಿಕೆ ವ್ಯಾಸಪೀಠ ಸಿದ್ಧವಾಯಿತು. ಶಂಖೋದಕದಿಂದ ಮನೆಯನ್ನೆಲ್ಲ ಪ್ರೋಕ್ಷಣೆ ಮಾಡಿದಂತೆ. ಶಂಖೋದಕದಿಂದ ಅವರ ಅಮೃತ ಹಸ್ತದಿಂದ ಪ್ರೋಕ್ಷಣೆ ಆದ ಕೂಡಲೇ ಆ ಹಲ್ಲಿ ಜನ್ಮದಿಂದ ಮುಕ್ತನಾಗಿ ಅವನು ದಿವ್ಯವಾದ ರೂಪದಿಂದ ನಿಂತು ಬಿಟ್ಟಾನೆ. ಆ ಮನೆ ಯಜಮಾನ ಕೇಳಿದ, ನೀನು ಇಲ್ಲಿಂದ ಬಂದಿ ಅಂತ ಕೇಳ್ತಾರೆ. ನಾನು ನಿಮ್ಮನೆಯಲ್ಲೇ ಹಲ್ಲಿಯಾಗಿದ್ದೆ, ಆ ಜ್ಞಾನಿಗಳು ತನ್ನ ಅಮೃತ ಹಸ್ತದಿಂದ ನೀರು ಪ್ರೋಕ್ಷಣೆ ಮಾಡಿದ್ರು, ಹಲ್ಲಿ ಜನ್ಮ ಹೋಯಿತು ಅಂತ. ಮತ್ತೆ ನಾವು ಯಾಕೆ ಹೋಗಿಲ್ಲ ಅಂತ ಕೇಳಿದ್ರೆ, ನಾವಿನ್ನೂ ಹಾಗೆ ಇದ್ದೀವಲ್ಲ. ನೀವು ಅಷ್ಟು ಶುದ್ಧವಾದ ಭಾವನೆಯಲ್ಲಿ ಇನ್ನೂ ಗುರುಗಳನ್ನು ಕಂಡಿಲ್ಲ, ನಾನು ಕಂಡೆ. ಯಾಕಂದ್ರೆ ಈ ಹಲ್ಲಿ ಜನ್ಮ ಹೋದರೆ ಸಾಕು ಅಂತ ನಾನು ಹಿಂಸೆ ಪಡ್ತಾ ಇದ್ದೀನಿ. ಜ್ಞಾನಿಗಳು ಬಂದರು ಅಂತ ಗೊತ್ತಾಯಿತು, ಅವರ ಅಮೃತವಾಣಿ ಕೇಳ್ತೀನಿ, ಅವರ ಅಮೃತ ಹಸ್ತದಿಂದ ನೀರು ಪ್ರೋಕ್ಷಣೆ ಆಗ್ತದೆ ಅಂತ ಹೇಳಿ ನಾನು ಕಾಯ್ತಾ ಇದ್ದೆ. ಇವತ್ತು ನನಗೆ ಬಿಡುಗಡೆ ಆಯಿತು ಅಂತ ಹೇಳಿ ಅವರ ವಾಣಿಯನ್ನು ಕೇಳಿ ಅವನು ದೇವಲೋಕಕ್ಕೆ ಹೋದ ಅಂತ ವ್ಯಾಸರು ಹೇಳ್ತಾರೆ. ನಾವು ಗಮನಿಸಬೇಕು, ಜ್ಞಾನಿಗಳ ಕೈಯಿಂದ ಪ್ರೋಕ್ಷಣೆ ಆಗುವ ನೀರು, ಜ್ಞಾನಿಗಳ ಸ್ಪರ್ಶ, ಜ್ಞಾನಿಗಳ ವಚನ ಎಷ್ಟು ಉದ್ಧಾರವಾಗ್ತದೆ. ಅದನ್ನು ಅವರು ಹೇಳ್ತಾರೆ, ಇದು ಸಾಮಾನ್ಯವಾದದ್ದಲ್ಲ, ಇದು ಪ್ರತಿ ಕ್ಷಣದಲ್ಲೂ ನನಗೆ ಇಂಥ ಭಾಗ್ಯ ಸಿಗಬೇಕು. ಯಾಕೆ ಅಂತ ಹೇಳಿದ್ರೆ, ನಾನು ಪತಿತನಾಗಿದ್ದೆ, ಮಾಡಬಾರದ ಕರ್ಮಗಳನ್ನೆಲ್ಲ ಮಾಡಿ ಭ್ರಷ್ಟನಾಗಿ ಹೋಗಿದ್ದೇನೆ. ರತಿಪತಿ ನೀನು, ರತಿನಾಥ ನೀನು, ನೀನು ನನಗೆ ಅನುಗ್ರಹವನ್ನು ಮಾಡಿ ಉದ್ಧಾರವನ್ನು ಮಾಡಬೇಕು. ನೀನು ಇದ್ದ ಮೇಲೆ ನನಗೆ ಚಿಂತೆ ಯಾಕೆ ಅಂತ ಹೇಳ್ತಾರೆ. ಚಿಂತರತ್ನವೆಂಬೋ ಅನಂತನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ ವಾದಿರಾಜವರು ಸಾರ್ವಭೌಮ ಹೇಳ್ತಾರೆ. ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ. ನಾವು ಬೇಡದ್ದನ್ನೆಲ್ಲ ಕೊಡುವಂತಹ ಆ ಭಗವಂತ ಇರುವಾಗ ಚಿಂತೆ ಮಾಡಬೇಡಿ. ಪುರಂದರದಾಸರು ಹೇಳ್ತಾರೆ, ಮನುಷ್ಯನ ಜೀವನ ಹೇಗೆ ಅಂದರೆ ಅನುಗಾಲವೂ ಚಿಂತೆ. ಈ ಶರೀರಕ್ಕೆ ಒಂದಲ್ಲ ಒಂದು ಹಾಗೇ ಚಿಂತೆಗಳು ನಮ್ಮನ್ನು ಕಾಡಿ ಹಾಕ್ತಾ ಇರ್ತವೆ. ಆದರೆ ದೇವರ ಮೇಲೆ ಭಾರ ಹಾಕಿ ನಮ್ಮ ಚಿಂತೆಯನ್ನು ಕಳೆದುಕೊಂಡು ನಾವು ನಿಶ್ಚಿಂತೆಯಲ್ಲಿ ಇದ್ದರೆ ಆ ಭಗವಂತನ ಅನುಗ್ರಹದಿಂದ ಉತ್ತಮವಾದ ಬದುಕು ನಮಗೆ ಆಗ್ತದೆ ಅಂತ ಹೇಳಿ ಅಷ್ಟು ಸುಂದರವಾಗಿ ಅವರು ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಜಗನ್ನಾಥದಾಸರಿಗೆ ಆಯುಸ್ಸು ಸಿಕ್ತು, ಆರೋಗ್ಯ ಸಿಕ್ತು, ಗುರುಗಳ ಕಾರುಣ್ಯ ಸಿಕ್ತು, ಭಗವದ ಅನುಗ್ರಹ ಪ್ರಾಪ್ತವಾಯಿತು. ಮನುಷ್ಯನಿಗೆ ಬೇಕಾದದ್ದು ನೋಡಿ. ನಾವು ಹೇಳ್ತೀವಿ ಯಾವಾಗಲೂ, ನಾವು ದೇವರ ಆರಾಧನೆ ಮಾಡಬೇಕಾದ್ರೆ ಒಳ್ಳೆಯ ಆಯುಸ್ಸು ಬೇಕು, ಒಳ್ಳೆಯ ಆರೋಗ್ಯ ಬೇಕು. ಕೆಲವೊಮ್ಮೆ ಆಯುಸ್ಸು ಇರುತ್ತೆ, ಆರೋಗ್ಯವೇ ಇರೋದಿಲ್ಲ. ಆಯುಸ್ಸು ಬೇಕು, ಆರೋಗ್ಯವೂ ಬೇಕು. ಇವೆರಡೂ ಇದ್ದು ಸಾಧನೆ ಮಾಡಬೇಕಾದ್ರೆ ಗುರುಗಳ ಅನುಗ್ರಹ ಇದೆ. ಅದು ಇಲ್ಲದೇ ಇದ್ದರೆ ಎರಡೂ ಇರ್ತದೆ, ಏನು ಮಾಡಲಿಕ್ಕಾಗಲ್ಲ.
ದಯಾನಿದೆ 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 ನಮೋ 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 ನಮಃ ಎದೊಲ್ತೈ दासनागु विशेषनागु प्रवचन कार्यक्रम पळयलास आता आम्ही एक सान विराम घेऊया. विराम नंतर आमगेली तुमगेल भेट. विठ्ठलाच्या पायी सरारली वीट, विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. विठ्ठलाच्या पायी सरारली वीट, विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. विरामानंतर पोते बजाक वृंदांक आणि सकाळ स्पंदना वीक्षकांक अपस्वागत करता जी आम्ही दासनागू विशेषणा कार्यक्रम थोड्याच्या प्रवचन कार्यक्रम पळोया. त्याच्यानंतर देवाल पूजा, भजन आणि स्वामील देवाल पूजा पळोया. ಅದರ ಜೊತೆಯಲ್ಲಿ ದೇವರ ಪರಿಪೂರ್ಣವಾದ ಕಾರುಣ್ಯವಿದೆ. ಇದು ಮೂರನ್ನು ಅವರು ಪಡೆದರು. ಅದಕ್ಕೆ ಅವರು ಹೇಳ್ತಾರೆ, ರತುನ ದೊರಕಿತು ಎನಗೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು. ರತುನ ದೊರಕಿತು ಎನಗೆ, ದಿವ್ಯ ರತುನ ದೊರಕಿತು. ಅದು ಯಾವುದು? ರತುನ ದೊರಕಿತು ಎನ್ನ ಜನ್ಮ ಸಫಲವಾಯಿತು. ಇವತ್ತು ನನ್ನ ಜನ್ಮ ಸಫಲವಾಯಿತು, ದೊಡ್ಡ ರತ್ನ ನನಗೆ ಸಿಕ್ತು. ಅದು ಯಾವುದು ಅಂದರೆ ವಿಜಯರಾಯರೆಂಬ ರತುನ ದೊರಕಿತು. ಭಗವಂತನ ಅನನ್ಯ ಭಕ್ತರಾದ ವಿಜಯರಾಯರು ಎಂಬತಕ್ಕಂತಹ ರತುನ ನನಗೆ ಸಿಕ್ಕಿದೆ. ಶೋಧಿಸಿ ಗ್ರಂಥಗಳ ಅವರು ಇಡೀ ಗ್ರಂಥಗಳನ್ನೆಲ್ಲ ಆಲೋಚನೆ ಮಾಡಿ ಅದನ್ನೆಲ್ಲ ಸುಳಾದಿಯ ಮೂಲಕ, ಕೀರ್ತನೆಗಳ ಮೂಲಕ ಜಗತ್ತಿಗೆ ಕೊಟ್ಟಂತಹ ಜ್ಞಾನಿ ವರೇಣ್ಯರು. ಅಂತಹ ಜ್ಞಾನಿಗಳು ಎಂಬತಕ್ಕಂಥವರು ನನಗೆ ಸಿಕ್ಕಿದ್ದಾರೆ. ವಿಜಯದಾಸರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ವಿ ಎಂದು ನುಡಿಯಲು ಜಯಶೀಲನಾಗುವ ವಿಜಯದಾಸ. ವಿ ಎಂದು ನುಡಿಯಲು ಜಯಶೀಲನಾಗುವ, ಜ ಎಂದು ನುಡಿಯಲು ಜನನ ಹಾನಿ, ಯಾ ಎಂದು ನುಡಿಯಲು ಯಮನ ಬಾಧೆಯು ಹೋಗುವುದು. ಇದು ರಾಯ ಎಂದು ನುಡಿಯಲು ಆ ಭಗವಂತನಿಗೊಂದು ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಅವರು ವಾರಣಾಸಿಯ ಯಾತ್ರೆ 3 ಬಾರಿಯ ಮಾಡಿ ಮಾರಪಿತನೊಲುಮೆಯನ್ನು ಪಡೆದು ಮೂರಾವತಾರದ ಮಧ್ವಮುನಿಗಳ 3 ಬಾರಿ ಕಾಶಿ ಯಾತ್ರೆಯನ್ನು ಮಾಡಿದ್ದಾರೆ. 3 ಬಾರಿ ಕಾಶಿ ಯಾತ್ರೆಯನ್ನು ಮಾಡಿ ಆ ಭಗವಂತನ ಆರಾಧನೆಯನ್ನು ಮಾಡಿ ಮಧ್ವರ ಪೂರ್ಣ ಅನುಗ್ರಹವನ್ನು ಸಂಪಾದನೆ ಮಾಡಿದಂಥವರು. ಅಂತಹ ವಿಜಯರಾಯ ಎಂಬತಕ್ಕಂತಹ ದೊಡ್ಡ ರತ್ನ ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳಿ ಗೋಪಾಲದಾಸರನ್ನು ಹೇಳ್ತಾರೆ. ಗೋಪಾಲದಾಸರಾಯ ನಿನ್ನಯ ಪಾದ ನಾ ಕೊಂದಿದೆನು.
ನಿನ್ನಯ ಪಾದವನ್ನು ನಾನು ಹೊಂದಿದ್ದೇನೆ. ಯಾಕೆಂತ ಹೇಳಿದ್ರೆ ಅಪಮೃತ್ಯುವನ್ನು ಪರಿಹರಿಸಿ, ನನಗೆ ಬಂದಂತಹ ಅಪಮೃತ್ಯುವನ್ನು ನೀನು ಪರಿಹರಿಸಿ ಅನುಗ್ರಹವನ್ನ ಮಾಡಿ ಅಂತ ಹೇಳಿ ವಿಜಯದಾಸರನ್ನ ಮತ್ತು ಗೋಪಾಲದಾಸರನ್ನ ಅನನ್ಯವಾಗಿ ಅವರು ಸ್ತೋತ್ರವನ್ನ ಮಾಡ್ತಾರೆ. ಜಗನ್ನಾಥದಾಸರ ಸಾಹಿತ್ಯ ತುಂಬ ಇದೆ, ಬಹಳಷ್ಟು ಸಾಹಿತ್ಯವನ್ನ ಅವರು ಮಾಡಿ ಅವರದೇ ಹಾಡೋದು. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣ ಸಾಗರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅವರು ಕಂಡಿದ್ದು, ಅವರು ಭಗವದ್ ಭಕ್ತರನ್ನ ಅವರು ತಿಳ್ಕೊಂಡಿದ್ರು. ನಾನು ದೊಡ್ಡ ಪಂಡಿತ, ಶಾಲೆ ಹೊತ್ಕೊಂಡವನು, ಬಹಳ ಮೆರಿತಾ ಇದ್ದೀನಿ, ನನ್ನ ಹಾಗೆ ಅವರೆಲ್ಲ ಇರ್ಬೋದು ಅಂತ ತಿಳ್ಕೊಂಡಿದ್ರು. ಗೋಪಾಲದಾಸರು ಕೈಯಲ್ಲಿ ಪರಿಕೆ ಹೇಳ್ಕೊಂಡು ದೇವಸ್ಥಾನ ಸ್ವಚ್ಛ ಮಾಡೋದನ್ನು ನೋಡಿ ಆಶ್ಚರ್ಯವಾಗಿದೆ. ಅದಕ್ಕೆ ಅವರು ಹೇಳ್ತಾರೆ, ದೇವರ ಎದುರಿಗೆ ಹೇಳಿದ್ರು ಪಾಂಡುರಂಗನ ಮುಂದೆ, ಮೂಕ ಬಧಿರ ರಂತಿಪ್ಪರ ನೋಡ್ಪ ಜನಕ್ಕೆ. ಹೇಗಿರ್ತಾರೆ ನಿನ್ನ ಭಕ್ತರು ಅಂತ ಹೇಳಿದ್ರೆ, ಕುರುಡರಂತೆ ಇರ್ತಾರೆ, ಮೂಕರಂತೆ ಇರ್ತಾರೆ, ಹುಚ್ಚರಂತೆ ಇರ್ತಾರೆ ಅಂತ. ಇದು ಭಾಗವತದ ಆರಂಭದಲ್ಲೇ ಬರ್ತದೆ. ಶುಕಾಚಾರ್ಯರು ರಥಬೀದಿಯಲ್ಲಿ ಹೋಗ್ತಾ ಇದ್ದಾರೆ, ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಸ್ತ್ರೀಯರೆಲ್ಲ ಅಪಹಾಸ್ಯ ಮಾಡ್ತಿದ್ರಂತೆ. ಯಾಕೆಂದ್ರೆ ಏನೋ ಒಬ್ಬ ಹುಚ್ಚ ಹೋದಂಗೆ ಹೋಗ್ತಿದ್ದಾನೆ ಅಂತ. ದೇವರು ಹೇಳ್ತಾರೆ, ಸಮಾಜದಲ್ಲಿ ಹೀಗಿರಬೇಕು ಅಂತ ಹೇಳ್ತಾರೆ. ಸಮಾಜಕ್ಕೆ ಯಾವತ್ತೂ ಕೂಡ ನಾವು ಅಂಟಿಕೊಂಡು ಇರಬಾರ್ದು. ಸಮಾಜದ ವಾರ್ತೆಯಲ್ಲಿ ಕಿವುಡನಾಗಿ ಇರಬೇಕು. ಸಮಾಜದ ಮನಸ್ಸನ್ನು ಕೆಡಿಸುವಂತಹ ವಿಷಯ ಪದಾರ್ಥಗಳಲ್ಲಿ ಕುರುಡನಾಗಿ ಇರಬೇಕು. ಸಮಾಜದ ಜನ ಎಲ್ಲಿ ನಮ್ಮನ್ನು ಆಕರ್ಷಣೆ ಮಾಡ್ತಾರೆ ಅಂತ ಹೇಳಿ ಹುಚ್ಚನಂತೆ ಇರಬೇಕು. ಇದು ಜ್ಞಾನಿಗಳು ಬಾಳಿದಂತಹ ಬಾಳು. ಆ ರೀತಿಯಲ್ಲಿ ವಿಜಯದಾಸರು ಅದನ್ನ ಅನುಭವಿಸಿದ್ದನ್ನ ತಾವು ಕಂಡು ಜಗನ್ನಾಥದಾಸರು ಹಾಡಿನಲ್ಲಿ ಹೇಳ್ತಾರೆ, ದೇವರನ್ನ ಶ್ರೀನಿಕೇತನ ಅಂತ ಕರೆದಿದ್ದಾರೆ. ಶ್ರೀ ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯೇ ಮನೆಯಾಗಿ ಉಳ್ಳವನು ಅಂತ. ಶ್ರೀನಿಕೇತನ ಮಹಾಲಕ್ಷ್ಮಿಗೆ ಮನೆಯಾಗಿ ಉಳ್ಳವನು. ಅವನಿರುವ ಮನೆ ಏನಿದೆ ದೇಗುಲ, ಅದು ಸಂಪೂರ್ಣ ಲಕ್ಷ್ಮ್ಯಾತ್ಮಕವಾದದ್ದು. ಹಾಗಾಗಿ ಮಹಾಲಕ್ಷ್ಮಿಯೇ ಮನೆಯಾಗಿ ಉಳ್ಳವನು. ಆ ಗರ್ಭಗುಡಿಯನ್ನು ನೋಡಬೇಕಾದ್ರೆ ಶ್ರೀನಿಕೇತನ ಲಕ್ಷ್ಮೀದೇವಿಗೆ ಮನೆಯಾಗಿ ಇರುವನು. ತನ್ನ ಒಳಗೆ ಲಕ್ಷ್ಮೀದೇವಿನ ಇಟ್ಟುಕೊಂಡಿದ್ದಾನೆ. ಹೃದಯ ಮಂಟಪದಲ್ಲಿ ಅವಳಿಗೆ ಮನೆ ಕೊಟ್ಟುಬಿಟ್ಟಿದ್ದಾನೆ. ಅದಕ್ಕೆ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದಾಳೆ. ಎಷ್ಟು ದೊಡ್ಡ ಭಾಗ್ಯ ನೋಡಿ. ಇವತ್ತಿಗೂ ನಾವು ಶ್ರೀನಿವಾಸ ದೇವರು ನೋಡಬೇಕಾದ್ರೆ ಶ್ರೀದೇವಿ ಭೂದೇವಿಯರನ್ನು ವಕ್ಷಸ್ಥಳದಲ್ಲಿ ಶ್ರೀನಿವಾಸ ಹೊತ್ತಂತಹದ್ದನ್ನು ನಾವು ನೋಡ್ತೀವಿ. ಆ ರೀತಿಯಲ್ಲಿ ಭಗವಂತ ಶ್ರೀನಿಕೇತನ ಪಾಲಯ ಮಾಂ, ನನ್ನನ್ನು ರಕ್ಷಣೆ ಮಾಡುವನು. ಅವನು ಜ್ಞಾನಗಮ್ಯ, ಜ್ಞಾನದಿಂದ ಮಾತ್ರ ಸಿಗುವಂಥವನು, ಜ್ಞಾನದಿಂದ ಮಾತ್ರ ನೋಡಲು ಸಾಧ್ಯ. ಜ್ಞಾನವಿಲ್ಲದೆ ನೋಡಲಿಕ್ಕೆ ಸಾಧ್ಯವಿಲ್ಲ ಅಂತ. ಗುರುಪದೇಶದಿಂದ ಫಲಿತವಾದ ಜ್ಞಾನದಿಂದ ನೋಡಲು ಸಾಧ್ಯನಾದವನು. ಹಾಗಾಗಿ ಅರ್ಜುನನಿಗೆ ವಿಶ್ವರೂಪ ತೋರಿಸಿದ್ರು ಅರ್ಜುನಿಗೆ ಕಾಣಿಸಲಿಲ್ಲ. ಕೃಷ್ಣನೇ ಹೇಳ್ತಾನೆ, ನಿನಗೆ ಈ ಕಣ್ಣಿನಿಂದ ಗೊತ್ತಾಗಲ್ಲ, ದಿವ್ಯಂ ದದಾಮಿತೇ ಚಕ್ಷುಹು ಅಂತ, ಜ್ಞಾನದ ಕಣ್ಣನ್ನು ಕೊಡ್ತೀನಿ ನೋಡು ಅಂತ. ಆವಾಗ ಆ ರೂಪವನ್ನು ನೋಡ್ತಾನೆ. ಅದು ದಿವ್ಯವಾದ ಚಕ್ಷುಸ್ಸು. ಅದಕ್ಕೆ ಹೇಳುದು ಒಳಗಣ್ಣಿನಿಂದಲೇ ನೋಡು ಅಂತ. ಈ ಕಣ್ಣಿನಿಂದ ನಮಗೇನು ಕಾಣುವುದಿಲ್ಲ. ಇನ್ನೊಂದು ಕಣ್ಣು ಒಳಗಿನ ಜ್ಞಾನದ ಕಣ್ಣಿನಿಂದ ನೋಡಬೇಕು ಅಂತೆ. ಅಂತಹ ಕರುಣಾನಿಧಿ ಕರುಣಾಸಾಗರನಾದ ನೀನು ನಿನ್ನ ಅಡಿಗೆ ಆನಮಿಸುವೆ, ನಿನ್ನ ಸನ್ನಿಧಾನಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನೀನು ಜ್ಞಾನ ಮತ್ತು ಮಾನ ಎರಡನ್ನೂ ಕೊಡುವ ದೇವತೆ. ನಮಗೆ ಬೇಕಾದಂತಹ ಜ್ಞಾನ,
ಆಮೇಲೆ ಮಾನ, ಮರ್ಯಾದೆ, ಸನ್ಮಾನಗಳು ಏನಿದೆ ಜೀವನದಲ್ಲಿ ಅದು ಮುಖ್ಯ. ಮರ್ಯಾದೆ ಇಲ್ಲದೆ ಇದ್ದರೆ ಬದುಕಿನಲ್ಲಿ ಏನೂ ಫಲ ಇಲ್ಲ. ಅದಕ್ಕೆ ಜ್ಞಾನ ಮತ್ತು ಮಾನ ಎರಡನ್ನೂ ಕೊಡುವ ದೇವತೆ ನೀನು. सोमवार 8 तारीख ऑगस्ट तुम्ही प्रत्येकल्याने दासन ಹಾಗೂ विशेष प्रवचन कार्यक्रम पळयलस हांगाचे भजने कार्यक्रम पळयलस तशेंच हांगा स्वाम्याल देवाला पूजा मठा देवा पूजा पळयलस प्रत्येकल्यांक हांव धन्यवाद दिता जी आमगेल तुमगेल भेटी पाय रात्री 8:30 दुख 9 थंय परां सकाळी 8:30 दुख 9 थंय तेदोल थंय प्रत्येकल्यांक धन्यवाद करता जी. हरी विठ्ठल, जय विठ्ठल. विठ्ठलाच्या पायी सरारली वीट, विठ्ठलाच्या पायी सरारली वीट. ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.